ಕಳೆದ ಅನೇಕ ವರ್ಷಗಳಿಂದ ವಿವಿಧ ಬಗೆಯ ಸಾಮಾಜಿಕ ಚಟುವಟಿಕೆಗಳಲ್ಲಿ ತೊಡಗಿಕೊಳ್ತಾ ಬಂದಿರುವ ಕಾಟಿಪಳ್ಳ ಗಣೇಶಪುರದ ನವೋದಯ ಯುವಕ ವೃಂದದ 36ನೇ ವಾರ್ಷಿಕೋತ್ಸವ ಸಮಾರಂಭ ನಡೆಯಿತು. ಗಣೇಶಪುರದ ನವೋದಯ ಕಲಾವೇದಿಕೆಯಲ್ಲಿ ಕಾರ್ಯಕ್ರಮ ನಡೆಯಿತು. ಕಳೆದ ಹಲವಾರು ವರ್ಷಗಳಿಂದ ವಿವಿಧ ಸಮಾಜಮುಖಿ ಚಟುವಟಿಕೆಗಳಲ್ಲಿ ತೊಡಗಿಸಿಕೊಂಡು ಬಂದಿರುವ ಕಾಟಿಪಳ್ಳ ಗಣೇಶಪುರದ ನವೋದಯ ಯುವಕ ವೃಂದದ 36ನೇ ವಾರ್ಷಿಕೋತ್ಸವ ಸಮಾರಂಭ ಅದ್ದೂರಿಯಾಗಿ ನಡೆಯಿತು. ನವೋದಯ ಕಲಾ ವೇದಿಕೆಯಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ನವೋದಯ ಯುವಕ ವೃಂದದ ಪ್ರಧಾನ ಕಾರ್ಯದರ್ಶಿ ಯೋಗೇಶ್ ಸಾಲ್ಯನ್ ಅವರು ವಾರ್ಷಿಕ ವರದಿಯನ್ನ ಮಂಡಿಸಿದರು. ಸಂಘವು ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಸ್ಥಳೀಯ ಸರ್ಕಾರಿ ಶಾಲೆ ಮಂಗಳಪೇಟೆ ಇದರ ವಿದ್ಯಾರ್ಥಿಗಳಿಗೆ ಉಚಿತ ಪುಸ್ತಕ ವಿತರಣಾ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿತ್ತು ಎಂದು ತಿಳಿಸಲು ಸಂತೋಷಪಡುತ್ತಿದ್ದೇವೆ. ನಮ್ಮ ಸಂಸ್ಥೆ ಮತ್ತು ಐ ನೇತ್ರ ಸುರತ್ಕಲ್ ಇದರ ಜಂಟಿ ಆಶಯದಲ್ಲಿ ಉಚಿತ ನೇತ್ರ ಶಿಬಿರವನ್ನು ಹಮ್ಮಿಕೊಂಡಿದ್ದೆವು. ಇದರ ಪ್ರಯೋಜನವನ್ನು ಪರಿಸರದ 100ಕ್ಕಿಂತಲೂ ಹೆಚ್ಚು ಜನರು ಪಡೆದುಕೊಂಡಿರುತ್ತಾರೆ. ಈ ಸಮಯದಲ್ಲಿ ನಮ್ಮ ಸಂಸ್ಥೆಯ ವತಿಯಿಂದ ಕನ್ನಡಕಗಳನ್ನು ಬಡವರಿಗೆ ಉಚಿತವಾಗಿ ಹಾಗೂ ಇತರರಿಗೆ 50% ರಿಯಾಯಿತಿ ಬೆಲೆಯಲ್ಲಿ ನಾವು ಅದನ್ನು ನೀಡಿರುತ್ತಿದ್ದೇವೆ. ನವೋದಯ ಯುವಕ ವೃಂದದ ವಾರ್ಷಿಕೋತ್ಸವದ ಅಂಗವಾಗಿ ಕ್ರಿಕೆಟ್ ಪಂದ್ಯಾಟವನ್ನು ಹಮ್ಮಿಕೊಳ್ಳಲಾಗಿದ್ದು, ಇದರ ವಿಜೇತರಿಗೆ ಬಹುಮಾನಗಳನ್ನು ವೇದಿಕೆಯಲ್ಲಿದ್ದ ಗಣ್ಯರು ವಿತರಿಸಿದರು. ಇದೇ ಸಂದರ್ಭದಲ್ಲಿ ಮಂಗಳೂರು ಮಹಾನಗರ ಪಾಲಿಕೆ ಕಾಟಿಪಳ್ಳ ವಾರ್ಡ್ನ ಸದಸ್ಯರಾಗಿ ಆಯ್ಕೆಯಾಗಿರುವ ಲೋಕೇಶ್ ಬೊಳ್ಳಾಜೆ ಮತ್ತು ಹೊಸಬೆಟ್ಟು ಕುಳಾಯಿ ವಾರ್ಡ್ನ ಸದಸ್ಯರಾಗಿ ಆಯ್ಕೆಯಾಗಿರುವ ವರುಣ್ ಚೌಟ ಅವರನ್ನು ಸನ್ಮಾನಿಸಿ ಅಭಿನಂದಿಸಲಾಯಿತು. ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಯಾಗಿ ಪಾಲ್ಗೊಂಡಿದ್ದ ದಕ್ಷಿಣ ಕನ್ನಡ ಮಾಜಿ ಸೈನಿಕರ ಸಂಘದ ಉಪಾಧ್ಯಕ್ಷ ಶ್ರೀಕಾಂತ್ ಶೆಟ್ಟಿ ಅವರು ನವೋದಯ ಯುವಕ ವೃಂದವು ಕಳೆದ 35 ವರ್ಷಗಳಿಂದ ರಾಷ್ಟ್ರ ನಿರ್ಮಾಣದ ಕಾರ್ಯವನ್ನ ಮಾಡುತ್ತಿದೆ. ಸಂಸ್ಥೆಯ ಕಾರ್ಯಗಳು ಇದೇ ರೀತಿ ಮುಂದುವರಿಯಲಿ ಎಂದು ಶುಭ ಹಾರೈಸಿದರು. ಕಷ್ಟೊಡುಪುನಕ್ಲೆಗೆ ಒಂಜಿ ಸಾಂತ್ವನ ಪನ್ಪಿನಂಚಿನ ಅಕ್ಲೆಗೆ ಒಂಜಿ ಪರಿಹಾರ ಕೊರ್ಪಿನಂಚಿನ ಎಡ್ಡೆ ಕೆಲಸಲೇನು ನಿರಂತರವಾದ ಮಲ್ತೊಂದು ಬೈದಂಡು ಅವೇನು ನನ್ನೊಂಜಿ ಮಟ್ಟೋಗು ಮಿತ್ತು ಕೊನೋದು ಈತ ಯೋಗೀಶ್ವರ ವರದಿ ಓದಿಯರು ಆ ವರದಿ ತುಯ್ಯರಂದಾಂಡ ಒಂಜಿ ರಾಷ್ಟ್ರ ನಿರ್ಮಾಣದ ಕೆಲಸ ಮಲ್ತೊಂದು ಪಂಡದ ತಪ್ಪವಂತ ಅಭಿನಂದನೆ ಸ್ವೀಕರಿಸಿ ಮಾತನಾಡಿದ ಮಂಗಳೂರು ಮಹಾನಗರ ಪಾಲಿಕೆಯ ಹೊಸಬೆಟ್ಟು ಕುಳಾಯಿ ವಾರ್ಡ್ನ ಸದಸ್ಯ ವರುಣ್ ಚೌಟ ಅವರು ನನಗೆ ನೀಡಿದ ಅಭಿನಂದನೆಯನ್ನು ಪ್ರತಿಜ್ಞೆಯನ್ನಾಗಿ ಸ್ವೀಕರಿಸಿ ಕ್ಷೇತ್ರದ ಅಭಿವೃದ್ಧಿಯ ಕೆಲಸವನ್ನ ಮಾಡ್ತೇನೆ ಎಂದು ಹೇಳಿದರು. ನಾವು ಪ್ರತಿಜ್ಞೆ ಸ್ವೀಕಾರ ಮಾಡೋದು ಅಂದರೆ ಪ್ರಮಾಣ ವಚನ ಸ್ವೀಕಾರ ಮಾಡೋದು ಮೊನ್ನೆ 28ನೇ ತಾರೀಕಿಗೆ. ಆ 28ನೇ ತಾರೀಕಿನ ನಂತರ ನಮಗೆ ಅಭಿನಂದನೆ ಕಾರ್ಯಕ್ರಮ ನಡೆದಿದೆ ಅಂದರೆ ಅದು ಈ ನವೋದಯ ಫ್ರೆಂಡ್ ಸರ್ಕಲ್ ಅವ್ರದ್ದು. ಅದಕ್ಕೋಸ್ಕರ ನಾನು ಈ ನವೋದಯ ಫ್ರೆಂಡ್ ಸರ್ಕಲ್ ಅವರಿಗೆ ಯಾವತ್ತೂ ಚಿರಋಣಿಯಾಗಿರ್ತೇನೆ. ಹಾಗೂ ನೀವು ಮಾಡಿದಂಥ ಅಭಿನಂದನೆಯನ್ನು ಇದನ್ನು ನನಗೊಂದು ಜವಾಬ್ದಾರಿ ಅಂತ ತಿಳ್ಕೊಂಡು ಮುಂದಿನ ದಿನಗಳಲ್ಲಿ ನೀವು ಮಾಡಿದ ಅಭಿನಂದನೆಯನ್ನು ನಾನು ಪ್ರತಿಜ್ಞೆಯಾಗಿ ಸ್ವೀಕರಿಸ್ತಾ ಇದ್ದೇನೆ. ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಕಾಟಿಪಳ್ಳ ವಾರ್ಡ್ನ ಕಾರ್ಪೊರೇಟರ್ ಲೋಕೇಶ್ ಬೊಳ್ಳಾಜೆ ಅವರು ನನ್ನ ಕ್ಷೇತ್ರ ವ್ಯಾಪ್ತಿಯ ಎಲ್ಲ ಸಂಘ ಸಂಸ್ಥೆಗಳನ್ನು ವಿಶ್ವಾಸಕ್ಕೆ ಪಡೆದುಕೊಂಡು ಅಭಿವೃದ್ಧಿ ಕೆಲಸಗಳಿಗೆ ಮುಂದಾಗ್ತೇನೆ. ಇದಕ್ಕೆ ಎಲ್ಲರ ಸಹಕಾರ ಬೇಕು ಎಂದು ಮನವಿ ಮಾಡಿಕೊಂಡರು. ಸರ್ಕಾರದ ಬರ್ಪಿನಂಚಿನ ಅನುದಾನ ಆಡು ಸಮಾಜಗೂ ಕೊರ್ಪಿನಂಚಿನ ಅನುದಾನ ಆಡು ಇಂದೆಟ್ಟು ಪೂರ ಪ್ರತಿ ಒಂಜಿ ಸಂಘ ಸಂಸ್ಥೆಗಳ ಯಾನು ವಿಶ್ವಾಸಗೂ ತಂದು ಸಮಾಜಗೂ ಪಟ್ಟದು ಸಮಾಜಡು ಬೇಲೆ ಮಲ್ಪನಂಚಿನ ಯಾನ ಕಾರ್ಯಗೂ ಜಪ್ಪೆ ಆ ಕಾರ್ಯಗೂ ಖಂಡಿತವಾದಲ್ಲ ಈ ಸಂಸ್ಥೆ ಅಂಚನೆ ಮಾತಾ ಸಮಾಜದ ಹಿರಿಯರ್ಲ ಎಂಕಲ್ನ ಪಿರವಡಿತ್ತದು ಎಂಕಲಿಗೆ ಸರಿಯಾದ ಮಾರ್ಗದರ್ಶನ ಮಾಡ್ತದೆ ಎನ್ನೊಟ್ಟಿಗೆ ಉಪ್ಪಡು ಬಂದು ಯಾನ್ ಕಳಕಳಿಯ ವಿನಂತಿ ಮಾಡ್ತೀನಿ. ನವೋದಯ ಯುವಕ ವೃಂದದ ಅಧ್ಯಕ್ಷರಾದ ಧರ್ಮೇಂದ್ರ ಗಣೇಶ್ಪುರ ಅವರು ವಂದಿಸಿದ್ರು. ಮಾತೇರ್ನಲ್ಲ ಒಂಜಿ ಸಹಕಾರದೊತ್ತಿಗೆ ಮಾತೇರ್ನಲ್ಲ ಒಂಜಿ ಎಂಕಲಿಗೆ ಸಹಕಾರ ಕೊರ್ಪಿನ ಆ ಒಂಜಿ ನೆಲೆಟ್ ಎಂಕಲು ಸಮಾಜಮುಖಿ ಆಯ್ನ ಮಸ್ತ್ ನನಾತ್ ಕೆಲಸ ಮಲ್ಪನಂಚಿನ ಯೋಜನೆಗಳು ದಿವಂದ ಐಕ್ ಪೂರಕವಾದ ಎಲ್ಲೊಂಜಿ ಬರ್ಪಿನಂಚಿನ ಬ್ರಹ್ಮಕಲಶೋತ್ಸವ ಶ್ರೀ ಮಹಾಗಣಪತಿ ದೇವರಿಗೆ ಬಾರಿಮಲ್ಲ ಸೇವೆಯನ್ನು ಕೊರೆಂಡು ಏಪ್ರಿಲ್ 3ನೇ ತಾರೀಕು ಕ್ಷೇತ್ರದ ಬ್ರಹ್ಮಕಲಶೋತ್ಸವ ನಡಪೆರುಂಡು ಬಕ 5ನೇ ತಾರೀಕು ನಾಗಮಂಡಲೋತ್ಸವ ನಡಪೆರುಂಡು ಅಂಚನೆ 4ನೇ ತಾರೀಕು ವಿರಾಟ್ ಭಜನೋತ್ಸವ ಅಂಚನೆ ಈ ಮಾತ ಕಾರ್ಯಕ್ರಮದ ಪೂರ್ವಭಾವಿ ತಯಾರಿಲು ಮಾತ ಆವೊಂದುಂಡು ಮಾತ ಕಲಾಭಿಮಾನಿಲ ಅಂಚನೆ ಭಕ್ತಿರ್ಲ
ಹೆಚ್ಚಿನ ಸಂಖ್ಯೆಯ ದೇವಸ್ಥಾನದ ಮಾತಾ ಕಾರ್ಯೋಡ್ಲ ಕೈ ಜೋಡಿಸಿಕೊಂಡು ಪಂದು ಈ ವೇದಿಕೆ ವೇದಿಕೆಯಲ್ಲಿ ನಂದಗೋಕುಲದ ಗುರುಸ್ವಾಮಿ ವಿಶ್ವನಾಥ ಶೆಟ್ಟಿ, ಗಣೇಶ್ಪುರ ಪಂಚಮಿ ಸ್ಟುಡಿಯೋದ ಮಾಲಕರಾದ ದೇವರಾಜ್ ಶೆಟ್ಟಿ, ಸಿವಿಲ್ ಗುತ್ತಿಗೆದಾರರಾದ ಪಿಜಿ ಶಂಕರ್, ಉದ್ಯಮಿ ಇಮ್ತಿಯಾಜ್, ಗಣೇಶ್ಪುರ ಹೋಟೆಲ್ ಶ್ರೀದುರ್ಗ ಮಾಲಕರಾದ ಆಶಿಕ್, ಕೈಕಂಬ ಎಂಟರ್ಪ್ರೈಸಸ್ ಮಾಲಕ ಚಂದ್ರಶೇಖರ್ ಶೆಟ್ಟಿ ಉಪಸ್ಥಿತರಿದ್ದರು. ಬ್ಯೂರೋ ರಿಪೋರ್ಟ್ V4 News 24/7 ಮಂಗಳೂರು.